Posakural, 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 Posakural. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಕ್ಲೆಗ್ ಮಾತರಿಗಳ ನವರಾತ್ರಿ ಪರ್ವದ ಶುಭಾಶಯಗಳನ್ನು ತೆರಪೊಂದು ಪೊಸಕುರಲ್ದ ಇನ್ನಿತ ಸುದ್ದಿಗೊಂಚಿನ ಶುರುಮಂತೊಂದಲ್ಲ. ಸುದ್ದಿಲದ ವಿವರ. ಕೊಲ್ಲಿಯ ಶ್ರೀ ಶಾರದಾ ಸೇವಾ ಟ್ರಸ್ಟ್ ನಿರಳ್ಳಿ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿಯ ಮುತಾಲಿಕೆಡೆ 42ನೇ ವರ್ಷದ ಶ್ರೀ ಶಾರದಾ ಮಹೋತ್ಸವ ಶ್ರೀ ಶಾರದಾ ಅಪ್ಪನ ವಿಗ್ರಹ ಪ್ರತಿಷ್ಠೆಡೆ ಶನಿವಾರ ಕಾಂಡೆ ಶುರುವಾಂಡಿ. ಕೊಲ್ಲಿಯ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿದ 42ನೇ ವರ್ಷದ ಶ್ರೀ ಶಾರದೋತ್ಸವದ ಕಾರ್ಯಕ್ರಮಲು ಶ್ರೀ ಶಾರದಾ ಅಪ್ಪನ ವಿಗ್ರಹ ಕನಪನೆ ತೊಟ್ಟಿಗೆ ಶುಕ್ರವಾರ ಬಯ್ಯರ್ದು ಸುರುವಾಂಡು. ವಿಗ್ರಹ ಶಿಲ್ಪಿ ಚೆಂಬುಗುಡ್ಡೆದ ಶ್ರೀ ಉಮೇಶ್ ಬೋಲಾರೆನ ಇಲ್ಲಲಿರ್ದು ಶ್ರೀ ಶಾರದಾ ಅಪ್ಪನ ವಿಗ್ರಹನು ವಿಧಿವತ್ತಾದು ಒಪ್ಪಿಯಾದು ಕೊರ್ಪುನ ಕಟ್ಟಲೆಲು ಆದು ಮೆರವಣಿಗೆಡು ಕೊಲ್ಲಿಯ ಶ್ರೀ ಶಾರದಾ ಸಭಾಸದನ ಕಂತೇರು. मनपाई हाकला पुण्य हाकले डेटोन हाकले मात हाकले आपन मूर्ति इंत कार्यक्रम बरकंಡು मात 22 ಭಾಳ ತಪ್ಪು ಸೋಮನಾಥ ಸೇವೆ ಕೊಡ್ತೀನಿ ಹಳೆ ಚಾಮುಂಡ ಸೇವೆ ಕೊಡ್ತೀನಿ. ಶನಿವಾರ ಕಾಂಡೆ ಸ್ಥಳ ಶುದ್ಧಿ ಗಣ ಹೋಮಾದಿ ವೈದಿಕ ವಿಧಿಗಳು ಆದ ಶ್ರೀ ಶಾರದಾ ಅಪ್ಪನ ಪ್ರತಿಷ್ಠೆ ಪೂಜೆ ನಡೆದನು. ಶೀಘ್ರವಾದ ಶಕ್ತಿ ದುರ್ಗೆ ವಿನಾಯಕ ಪಂಡದು ಅಂಚಿತ್ರ ರೆಡ್ಡು ದೇವರನ್ನ ಆರಾಧನೆ ನಮ್ಮ ಮಾಂತ್ರಿಗಳ ಭಕ್ತಿರ್ತಾವ ಮಂತ್ರಾಣಿಗೂ ಮಾಂತ್ರಿಗಳ ಎಡ್ಡೆ ಆಡಿಗೆ ಪಂಚಿತ್ತೆ ಸತ್ಪುಣ್ಯ ಕೀರ್ತಿನು ಫಲಸ್ವರೂಪವಾದ ಅನುಗ್ರಹ ಮಾಡ್ತಿರಬಹುದಾದ ಗೋರುಚಿತ್ತಿ ಆರಾಧನೆಗೂ ಮೂರು ಸನ್ನಿಹಿತರಾದ ಕೋಡು ಪಂಡದು ಆ ಮಹಾಗಣೇಶ್ವರದ ವಿಘ್ನಕಾರಕ್ಕೆ ವಿಘ್ನ ನಿವಾರಕೆಲ ಆದಿಪಿಂಚಿತ್ತಿ ಮಹಾಗಣೇಶ್ವರರ ಅಂಜನೆ ಕರ್ಮಾಧಿಪತಿ ಆದಿಪಿಂಚಿತ್ತಿ ಶಾರದಾ ಮಹಾಗಣಾಂ ವಿಘ್ನೇಶ್ವರಾಯ ನಮಃ ಅನುಜ್ಞಾಂದೇಹಿ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಜೆ ವ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ಶ್ರೀ ಶಾರದಾಯೈ ನಮಃ ನಮಸ್ತೆ ಶಾರದಾ ದೇವಿ.
ತುಕೋಟದ ಶ್ರೀಮತಿ ಸೌಜನ್ಯ ಹರೀಶ್ ಶೆಟ್ಟಿ ಬೊಕ್ಕ ಶ್ರೀಮತಿ ಪೂರ್ಣಿಮಾ ಯೋಗೀಶ್ ಬಿ ಸಾಲಿಯಾನ್ ದಂಪತಿಲು ತುಡರ್ ಬೆಳಗಾದು 42ನೇ ವರ್ಷದ ಶ್ರೀ ಶಾರದಾ ಮಹೋತ್ಸವಗೂ ಚಾಲನೆ ಕೊರಿಯರು. ಶ್ರೀ ಶಾರದಾ ಅಪ್ಪೆಗು ಪೂ ಸೀರದ ಪರಕೆ ಪೂಜಾ ಸೇವೆಯನ್ನು ಭಕ್ತ ಬಂಧು ನಡಪಾಯರು. ಕೊಲ್ಲಿ ಶ್ರೀ ಶಾರದಾ ಮಹಿಳಾ ಮಂಡಳಿದಗಳು ಲಲಿತ ಸಹಸ್ರನಾಮ ಪಠಣ ನಡಪಾಯರು. ಕೊಲ್ಲಿ ಶ್ರೀ ಶಾರದಾ ಸೇವಾ ಟ್ರಸ್ಟ್, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ, ಮಹಿಳಾ ಸೇವಾ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಮಹೋತ್ಸವ ಸಮಿತಿಯ ಮುತಾಲಿಕೆ ನಡಪನ 75ನೇ ವರ್ಷದ ಶ್ರೀ ಶಾರದೋತ್ಸವದ ಧಾರ್ಮಿಕ ಸಭೆಯನ್ನು ನಿವೃತ್ತ ಸೇನಾಧಿಕಾರಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತುಡರ್ ಬೆಳಗಾದು ಉದಿಪನ ಮಲ್ತೇರು. ಉಳ್ಳಾಲ ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಮುತಾಲ್ಕೆಡ್ 75ನೇ ವರ್ಷದ ಶ್ರೀ ಶಾರದೋತ್ಸವದ ಅಂಗವಾದ ಶುಕ್ರವಾರ ಬಯ್ಯಡು ಧಾರ್ಮಿಕ ಸಭೆಲೇಸ ನಡೆದರು. ಭಾರತೀಯ ಭೂಸೇನದ ನಿವೃತ್ತ ಸೇನಾಧಿಕಾರಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕಾರ್ಯಕ್ರಮವನ್ನು ತುಡರ್ ಬೆಳಗಾದು ಉದಿಪನ ಮಲ್ತದು. ನಮ್ಮ ಜವಾಬ್ದಾರಿನ ತೆರೆಯೊಂದು ಈ ಪೆರ್ಮೆದ ಭಾರತನು ಒರಿಪಾವಡು. ಹಿಂದೂ ಜೀವನ ಪದ್ಧತಿದ ಮಿತ್ತು ವಿಶೇಷ ನಂಬಿಕೆ ದೀವುಡು. ಇಡೀ ವಿಶ್ವನೇ ಭಾರತಂತೂ ಒಂದುಂಡು. ಭಾರತ ಆರ್ಥಿಕವಾದ ಸಾಂಸ್ಕೃತಿಕವಾದ ಬೆಳಗಡು. ಭಾರತ 75ನೇ ವರ್ಷದ ಅಮೃತ ಮಹೋತ್ಸವಡುಂಡು. ಈ ಅಮೃತದ ಕಾಲಡು ನಮ್ಮ ಹಿರಿಯರ ಪಾಡಿನ ಶ್ರಮನು ನಮ್ಮ ಕಳೆಯೊನ್ನಿ ಬೊರ್ಚಿ ಪಾಂಡ ತೆರಿಪಾಯರು. ಮುಂದಿಟ್ಟುಕೊಂಡು ಕೆಲಸವನ್ನು ಮಾಡ್ತಿರುವಂಥ ಸಮಾಜ ನಮ್ಮದು. ಹಾಗಾಗಿ ಕಳೆದ 76 ವರ್ಷಗಳಿಂದ ಈ ಕೆಲಸವನ್ನು ನಿರಂತರವಾಗಿ ಬೇರೆ ಬೇರೆ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಂಥ ಈ ಶಾರದಾ ಮಹೋತ್ಸವದ ಸಮಿತಿ ಮತ್ತು ಈ ಪರಿಸರದ ಎಲ್ಲ ಬಂಧುಗಳಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಒಂದು ಕಾರ್ಯಕ್ರಮವನ್ನು 70-75 ವರ್ಷಗಳ ನಡೆಸಿಕೊಂಡು ಬರಬೇಕಾದ್ರೆ ಅದರಲ್ಲಿ ಅವಿರತ ಪರಿಶ್ರಮ ಇರ್ತದೆ, ಒಂದು ರೀತಿಯ ಬದ್ಧತೆ ಇರ್ತದೆ, ನಿಷ್ಠೆ ಇರ್ತದೆ, ಹಾಗೂ ವಿಶೇಷವಾಗಿ ದೇವರ ಮೇಲೆ ಒಂದು ದೊಡ್ಡ ಭಕ್ತಿ ಹಾಗೂ ನಂಬಿಕೆಯ ಕಾರಣಕ್ಕೆ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಮೂಡಿ ಬರಲಿಕ್ಕೆ ಕಾರಣ ಅಂತ ಭಾವಿಸ್ತಾ, ನಾವೆಲ್ಲ ಈ ಸಂದರ್ಭದಲ್ಲಿ ನಮ್ಮ ದೇಶದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡುತ್ತಿರುವಂಥ ಒಂದು ವಿಶೇಷವಾದ ಕಾಲಘಟ್ಟದಲ್ಲಿ ಇದ್ದೇವೆ. ಅಂಥ ಸಂದರ್ಭದಲ್ಲಿ ಶಾರದಾ ಮಹೋತ್ಸವದ ಸಮಿತಿಯ ಎಲ್ಲ ಬಂಧುಗಳು ಮತ್ತು ಈ ಪರಿಸರದಲ್ಲಿ ಇರುವಂಥ ಎಲ್ಲ ಆತ್ಮೀಯ ಬಂಧುಗಳು ನಮಗೆಲ್ಲ ಒಂದು ದೊಡ್ಡ ಜವಾಬ್ದಾರಿ ಮತ್ತು ಸವಾಲು ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಿಮಗೆ ಮನದಟ್ಟು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿದ ಅಧ್ಯಕ್ಷರು ಶ್ರೀ ಭರತ್ ಕುಮಾರ್ ಉಳ್ಳಾಲ್ ಗುರ್ಕಾರ್ಮೆದ ಪಾತ್ರ ಪಂಡಿರು. 5 ವರ್ಷದಲ್ಲಿ ಹೋದ ಸಲ ಅಮೃತ ಮಹೋತ್ಸವವನ್ನು ಆಚರಿಸಿ ಈಗ 76ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಿದ್ದೇವೆ. ನಿನ್ನೆ ಬೆಳಗ್ಗೆ ಶ್ರೀ ಶಾರದಾ ಮಾತೆಯ ಪ್ರತಿಷ್ಠೆ ನಡೆದಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲರೂ ಸಹಕಾರವನ್ನು ನೀಡುತ್ತಾ ಒಂದುವೆ ಪೊರ್ತು ಸಮಾಜ ಸೇವೆಡು ಮುಂಚೂಣಿ ಡುಪ್ಪುನ ತೋಕೋಡು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಗ ದಿವಂಗತ ಯು ದಯಾನಂದ ನಾಯಕ್ ದತ್ತಿ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ.
ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಜೀವನ್ ಕುಮಾರ್ ಪಾತಿರೊಂದು ರಾಷ್ಟ್ರ ಪ್ರೇಮನು ಮೈಗೂಡಿ ಸಾದಿತ್ತಿನ ದಿವಂಗತ ಯು ದಯಾನಂದ ನಾಯಕರೇನ ಪುದಾಡು ಕೊರ್ಪುನ ಈ ದತ್ತಿ ಪ್ರಶಸ್ತಿನ ತಂಕ್ಲಿನ ಸಂಸ್ಥೆ ಕೊರ್ನಿರ್ದು ತಂಕ್ಲೆಗ್ ದಿಂಜ ಖುಷಿ ಆವುದುಂಡು ಅಂಚಾದ ನನಲಾತು ಬೇಲೆನ ಮಲ್ಪೆರೆ ತಂಕ್ಲೆಗ್ ಸ್ಫೂರ್ತಿ ಆಪುಂಡು ನಿಕ್ಲೆಗ್ ಏಪಲ ಚಿರರುಣಿ ಪಂಡ ತೆರಿಪಾಯರು. ದಿವಂಗತ ಯು ದಯಾನಂದ ನಾಯಕರವರ ಒಂದು ಹೆಸರಿನಲ್ಲಿ ನೀಡುವಂಥ ಶಾರದೋತ್ಸವದ ಈ ಒಂದು ಸಂಭ್ರಮದ ಉತ್ಸವದಲ್ಲಿ ನಡೆಯುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ನೀಡುವಂಥದ್ದು ನಮಗೆಲ್ಲರಿಗೂ ಕೂಡ ಒಂದು ವಿಶೇಷ ಒಂದು ಚೇತನವನ್ನು ವಿಶೇಷವಾಗಿರ್ತಕ್ಕಂಥ ಸ್ಫೂರ್ತಿಯನ್ನು ನೀಡಿದೆ. ರಾಷ್ಟ್ರೀಯ ಚಿಂತನೆ ಜೊತೆಗೆ ಹಿಂದೂ ಧರ್ಮದ ಬಗ್ಗೆ ವಿಶೇಷವಾಗಿ ಕಾಳಜಿ ಇಟ್ಕೊಂಡು ಕೆಲಸವನ್ನು ಮಾಡಿದಂಥ ಹಿರಿಯ ಚೇತನ ಆ ಒಂದು ವ್ಯಕ್ತಿಯ ಹೆಸರಲ್ಲಿ ನಮಗೆ ಪ್ರಶಸ್ತಿಯನ್ನು ನೀಡಿದ್ದೀರಿ. ನಮಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಇದಷ್ಟು ಟಾನಿಕನ್ನು ನೀಡಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಿದ್ದೇನೆ. ನಿವೃತ್ತ ಪ್ರಾಂಶುಪಾಲರು ಪ್ರೊಫೆಸರ್ ರಾಧಾಕೃಷ್ಣ ಕೆ ಉಳ್ಳಾಲಬೈಲ್, ಕುಡ್ಲಾ ಯೂನಿವರ್ಸಿಟಿದ ಪ್ರೊಫೆಸರ್ ಗಂಗಾಧರ್ ಭಟ್, ಉಳ್ಳಾಲ ಕೃಷಿ ಬೊಕ್ಕ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಡಾಕ್ಟರ್ ಮಾರುತೇಶ್ ಎಎಂ, ತೊಕೋಟು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯ ಶಾಖಾಧಿಕಾರಿ ಸಂಜೀವ ಕುಮಾರ್, ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಮಹೋತ್ಸವ ಸಮಿತಿದ ಕಾರ್ಯಾಧ್ಯಕ್ಷರು ಶ್ರೀಕಾಂತ್ ಅರಸು ಹಿತ್ಲು, ಶಾರದಾ ಮಹಿಳಾ ವೇದಿಕೆದ ಅಧ್ಯಕ್ಷರು ಶ್ರೀಮತಿ ಗೀತಾ ವಿಜಯ್, ಗೌರವ ಅಧ್ಯಕ್ಷರು ಶ್ರೀಮತಿ ರೇಣುಕಾ ಕಾಂಚನ್ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಶ್ರೀಮತಿ ರೇವತಿ, ಶೋಭಾ, ಪ್ರಭಾವತಿ ಪ್ರಾರ್ಥನೆ ಪಂಡೇರು. ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಮಹೋತ್ಸವ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಪಶುಪತಿ ಉಳ್ಳಾಲ್ ಸಭೆ ನೆತ್ಕೊಂಡರು. ಪ್ರಮೀಳಾ ಕೊಂಡಾನ ಸಭೆ ಸ್ಥಾರಿಕೆ ಮಲ್ತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಆಟೋ ರಾಜ ಕನ್ಮಾರ್ ಯೂನಿಯನ್ ಮುತಾಲಿಕೆಡೆ ಆಟೋ ಚಾಲಕ ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ನಾನು ಒಬ್ಬ ಸೇವಕ ಘೋಷಣೆಯಡು ಲಹರಿ ಪದಾರ್ಥಗಳ ವಿರುದ್ಧದ ಜನಜಾಗೃತಿ ಅಭಿಯಾನನ ಶುಕ್ರವಾರ ಬಯ್ಯ ನಡಪಾಯರು. ಆಟೋ ಚಾಲಕರು ಡ್ರಗ್ಸ್ ಮುಕ್ತರಾವಡು ಸಮಾಜಗ ಸೇವಕ್ಕೆ ರಾವಡು ಪನ್ಪಿನ ಥೇಯಡ್ ದಕ್ಷಿಣ ಕನ್ನಡ ಜಿಲ್ಲಾ ಆಟೋ ರಾಜ ಕನ್ಮಾರ್ ಯೂನಿಯನ್ ಮುತಾಲಿಕೆಡ್ ಮಾದಕ ದ್ರವ್ಯದ ವಿರುದ್ಧ ಜನಜಾಗೃತಿ ಅಭಿಯಾನನು ದೇಳಕಟ್ಟಿರ್ದು ತೊಕ್ಕೋಡು ಮುಟ್ಟ ಶುಕ್ರವಾರ ಬಯ್ಯಗ ನಡಪಾಯರು. ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ನಾನು ಒಬ್ಬ ಸೇವಕ ಲಹರಿ ಪದಾರ್ಥಗಳ ವಿರುದ್ಧ ಜನಜಾಗೃತಿ ಅಭಿಯಾನ ಸಾಯಂಕಾಲ 4 ಗಂಟೆಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಜರುಗಲಿಕ್ಕಿದೆ. ಆಟೋ ರಾಜ ಕನ್ಮಾರ್ ಯೂನಿಯನ್ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆಯ ಉಪಾಧ್ಯಕ್ಷರಾಗಿರುವ ಸ್ವಾಗತ ಭಾಷಣ. ಆಟೋ ರಾಜ ಜನಜಾಗೃತಿ ಅಭಿಯಾನನ ಉದಿಪನ ಮಲ್ತದು ಪಾತೇರ್ನ ಉಳ್ಳಾಲ ಶಾಸಕರು ವಿಧಾನಸಭೆಯ ಸಭಾಪತಿಲು ಸನ್ಮಾನ್ಯ ಯುಟಿ ಖಾದರ್ ಮಾದಕ ದ್ರವ್ಯ ದುಶ್ಚಟನದ ವಿರುದ್ಧ ಜನಜಾಗೃತಿನ ನಡಪಾವನವು ನಿಜವಾದ್ಲ ಎಡ್ಡೆ ವಿಷಯ. ರಿಕ್ಷಾ ಚಾಲಕರು ಮಾಲಕರು ಇಂಚಿತಿ ಕಾರ್ಯಕ್ರಮದ ಮೂಲಕ ಸಮಾಜಗೊಂಜಿ ಎಡ್ಡೆ ಉದ್ದೇಶನ ಕೊಡ್ತೇರು ಪಣ ತೆರಿಪಾಯರು. ಸಮಾಜದಲ್ಲಿರುವಂತಹ ಸಮಾಜಕ್ಕೆ ಅತ್ಯಂತ ಸಮಸ್ಯೆ ಆಗುವಂತಹ ಡ್ರಗ್ಸ್ಗೆ ಸಂಬಂಧಪಟ್ಟಂತಹ ಜನಜಾಗೃತಿ ಮತ್ತು ಡ್ರಗ್ಸ್ ಮುಕ್ತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಈ ಸಮಾಜ ಮತ್ತು ಈ ಊರಿನ ಪ್ರತಿಯೊಂದು ತಂದೆ ತಾಯಂದಿರು ಕನಸು ಕಾಣ್ತಾ ಇದ್ದಾರೆ. ಈ ಊರಿನ ಪ್ರತಿಯೊಂದು ತಂದೆ ತಾಯಂದ ಕನಸನ್ನು ನೆನಸು ಮಾಡಲಿಕ್ಕೆ ಅವರ ಕನಸಿಗೆ ಪೂರಕವಾಗಿ ತಾವು ಶ್ರಮ ವಹಿಸಲಿಕ್ಕೆ ರಿಕ್ಷಾ ಚಾಲಕರು ಹಮ್ಮಿಕೊಂಡಂತ ಕಾರ್ಯಕ್ರಮ ಸಮಾಜದ ಸರ್ವರಿಗೂ ಕೂಡ ಒಂದು ಮಾದರಿಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸಿ ಈ ಬಹುಶಃ ಆಟೋ ರಾಜಕಾರಣಿ ಒಂದು ನೇತೃತ್ವ ವಹಿಸಲು ಅಭಿನಂದನೆ ಶುಭ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಆದ ಕಾರಣ ಅಧಿಕಾರಿ ವರ್ಗದವರಿಗೆ, ಜನಪ್ರತಿನಿಧಿಗಳಿಗೆ, ಜನಸಾಮಾನ್ಯರು, ಸಂಘ ಸಂಸ್ಥೆಯರು ಸಂಪೂರ್ಣವಾದ ಸಹಕಾರ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲ ಕೂಡ ಅತ್ಯಂತ ಯಶಸ್ವಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಡ್ರಗ್ಸ್ ಅಂತಹ ಮಾದಕ ದ್ರವ್ಯದಂತಹ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ಅದೊಂದು ಬರೀ ಅಧಿಕಾರಿಗಳಿಂದ ಅಥವಾ ಬರೀ ಒಂದು ಪ್ರತಿನಿಧಿಗಳಿಂದ ಅಥವಾ ಬರೀ ಸಂಘ ಸಂಸ್ಥೆ ಆಗುವುದಿಲ್ಲ. ಈ ಸಮಾಜದ ಪ್ರತಿಯೊಂದು ಮನೆಯವರು
ಕೂಡ ತಂದೆ ತಾಯಂದಿರು ಯುವಕರು ಎದ್ದು ನಿಂತು ಒಂದು ದ್ರವ್ಯ ಮುಕ್ತವಾದ ಸಮಾಜ ನಾವು ನಿರ್ಮಾಣ ಮಾಡಬೇಕು, ಮಾದಕ ಮುಕ್ತವಾದ ಸಮಾಜ ಮನೆಯನ್ನು ನಾವು ನಿರ್ಮಾಣ ಮಾಡಬೇಕೆಂದು ಪಣ ತೊಟ್ಟಾಗ ಈ ಸಮಾಜ ಇದರಿಂದ ಬಗೆಹರಿಸಲಿಕ್ಕೆ ನಮಗೆ ದೂರ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ತೊಕ್ಕೋಟು ಪೆರ್ಮನ್ನೂರು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ವಂದನ್ಯ ಫಾದರ್ ಸಿಫ್ರೆನ್ ಫಿಂಟೋ ಪಾತಿರೊಂದು ಇಂದೊಂಜಿ ಸಮಾಜಗ ಬೋಡಾಯಿನ ಅಗತ್ಯದ ಅಭಿಯಾನ ತಂಕ್ಲಿನ ಧರ್ಮ ಪ್ರಾಂತ್ಯದ ಮೂಲಕಲ ಇಂಚಿತ್ತಿ ಅಭಿಯಾನ ನಡಪಾದ ಪಂಡದ ಆಶೀರ್ವಚನದ ಪಾತ್ರ ಪಂಡಿರು. ಈ ವಿಷಯದಲ್ಲಿ ದಿವಸ ಹೋದಂತೆ ವ್ಯಾಪಾರೀಕರಣ ನಡೆಯುತ್ತಲೂ ಇದೆ, ಒಂದು ಬಿಸ್ನೆಸ್ ಆಗ್ತಾ ಇದೆ. ಆದ್ದರಿಂದ ಹೇಗೆ ಖಾಲಿ ನಾವು ಮಾದಕ ತಕ್ಕೊಳ್ಳದೆ ಇರುವುದು ಮಾತ್ರವಲ್ಲ, ಸಮಾಜವನ್ನು ಹೇಗೆ ರಕ್ಷಿಸುವುದು, ನಮ್ಮಿಂದ ಏನು ಸಾಧ್ಯ, ಈ ವಿಷಯವಾಗಿ ಜಾಸ್ತಿ ನಾವು ಆಲೋಚನೆ ಮಾಡಿ ಆದಷ್ಟು ನಮ್ಮ ಸಮಾಜ ಗಟ್ಟಿಮುಟ್ಟಾಗಿ ಕಟ್ಟಲು ನಾವೆಲ್ಲ ಮುಂದೆ ಸಾಗೋಣ ಅಂತ ಹೇಳುತ್ತಾ, ಡ್ರಗ್ಸ್ ವಿರುದ್ಧ ಜನಜಾಗೃತಿ ದುಶ್ಚಟಲದ ವಿರುದ್ಧ ಅಭಿಯಾನ ನಡಪಾವನ ಮೂಲಕ ತಂಕಣ ಪೊಲೀಸ್ ಇಲಾಖೆದ ಬೇಲೆಗೂ ನಿಕ್ರುಲ ಕೈ ಜೋಡಿಸಾದರ ಪಂಡದು ಎಸಿಪಿ ಧನ್ಯ ನಾಯಕ್ ತೆರಿಪಾಯರು. ಆಂಧ್ರ ಪ್ರದೇಶದಿಂದ ತರುವಂತದಿರಬಹುದು, ಮುಂಬೈಯಿಂದ ತರುವಂತದಿರಬಹುದು. ನಮ್ಮ ಈ ದಕ್ಷಿಣ ಉಪವಿಭಾಗದಲ್ಲಿ ಸುಮಾರು 30 ಕೇಸ್ ಅಂತರ್ನ ಆಲ್ಮೋಸ್ಟ್ 50ರ ಮೇಲೆ ಅರೆಸ್ಟ್ ಅನ್ನು ನಾವು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಈಗ ಗಾಂಜಾ ಇರ್ಬೋದು, ಮಾದಕ ವಸ್ತುಗಳಿರ್ಬೋದು, ಸೇವನೆ ಮಾಡ್ತಾರೆ. ಈಗ ಸೇವನೆ ಇದು ನಮ್ಮ ಮನೆಯಲ್ಲಿ ಅಲ್ಲ, ಬೇರೆ ಎಲ್ಲೂ ಒಂದು ದೂರದ ಮನೆಯಲ್ಲಿ ಅಥವಾ ಬೇರೆ ಯಾವುದೋ ಒಂದು ಕಾಲೇಜಲ್ಲಿ ಆಗ್ತಾ ಇರೋದು ವಿಷಯ ಅಲ್ಲ. ಇದ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳೇ ಇರ್ಬೋದು, ನಿಮ್ಮ ಅಣ್ಣ ತಮ್ಮಂದಿರೇ ಇರ್ಬೋದು, ಈ ಒಂದು ಕೆಟ್ಟ ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಸೊ ನಿಮ್ಮ ಕಡೆಯಿಂದ ನಾವೇನು ಅಪೇಕ್ಷೆ ಮಾಡ್ತೇನೆ ಅಂತ ಹೇಳಿದ್ರೆ, ಈ ಒಂದು ಮಾದಕ ವಸ್ತು ಸೇವನೆ ಮಾಡಿದವಾಗ ಬಿಹೇವಿಯರಲ್ ಚೇಂಜಸ್ ಇರುತ್ತೆ. ಸಡನ್ ಆಗಿ ಡಿಸ್ಇಂಟ್ರೆಸ್ಟ್ ಆಗೋದು, ಚಡಪಡಿಸುವುದು, ಅವನ್ನೆಲ್ಲ ತಾವು ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕಾಗತ್ತೆ. ಈಗ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಮಕ್ಕಳು ಇರ್ತಾರೆ ತಮ್ಮಲ್ಲಿ, ಇದು ಒಂದು ತಾವು ಕೆಲಸ ತಮ್ಮ ಕಡೆಯಿಂದ ಮಾಡ್ಬೋದು. ಈಗ ನಿಮಗೆ ಆಟೋ ಡ್ರೈವರ್ಸ್ ಆಗಿ ನಾನು ಅಡ್ರೆಸ್ ಮಾಡ್ತಾ ಇಲ್ಲ, ಈಗ ಪ್ರತಿಯೊಬ್ಬರು ವರ್ಕ್ ಮಾಡೋರು ಯಾರ್ದೋ ಒಬ್ಬರದು ಹಸ್ಬೆಂಡು, ಯಾರ್ದೋ ಒಬ್ಬರು ತಂದೆ ಅಥವಾ ಯಾರ್ದೋ ಒಬ್ಬರು ತಮ್ಮ ಆಗಿರ್ತಾರ ಅಥವಾ ಅಣ್ಣ ಆಗಿರ್ತಾರ. ಸೊ ಈಗ ತಮ್ಮ ಮನೆಯಲ್ಲಿ ಆಕ್ಚುಲಿ ಎಲ್ಲ ಕೆಲಸ ವರ್ಕ್ ಬಿಗಿನ್ ಆಗೋದು ತಮ್ಮ ಮನೆಯಲ್ಲಿ ಆ ರೀತಿಯಲ್ಲಿ ಏನಾದ್ರು ಕಂಡು ಬಂದಲ್ಲಿ ಅವರಿಗೆ ಹೆಲ್ಪಿನ ಒಂದು ಸಹಾಯದ ಅವಶ್ಯಕತೆ ಇರುತ್ತೆ. ದಯವಿಟ್ಟು ಇಮಿಡಿಯೇಟ್ಲಿ ನಮ್ಮ ಗಮನಕ್ಕೆ ಅಥವಾ ಕೌನ್ಸಿಲರ್ ಗಮನಕ್ಕೆ ತಾವು ತೆಗೆದುಕೊಂಡು ಅದೊಂದು ಸ್ಟಾಪ್ ಮಾಡುವ ಪ್ರಯತ್ನ ತಾವು ಮಾಡಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಯಾವುದೇ ಸಹಾಯ ಬೇಕಿದ್ದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗೆ ಇರ್ತೇವೆ. ಯಾವುದೇ ಅಸಿಸ್ಟೆನ್ಸ್ ಬೇಕಾದಲ್ಲಿ ಎನಿ ಟೈಮ್ ಯು ಕ್ಯಾನ್ ಕಾಲ್. ಆಟೋ ರಾಜ ಕನ್ಮಾರ್ ಯೂನಿಯನ್ದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಸಿದ್ದಿಕ್ ಕೊಡಕಲ್ ಮುಡಿಪು ಗುರ್ಕಾರ್ಮನ್ ವಹಿಸಿದ ಸಾಂದರ್ಭಿಕವಾದ ಪಾತಿರೇರು. ಉಳ್ಳಾಲ ಪೊಲೀಸ್ ಠಾಣಾಧಿಕಾರಿ ಬಾಲಕೃಷ್ಣ, ಉಳ್ಳಾಲ ನಗರಸಭೆದ ಮಾಜಿ ಉಪಾಧ್ಯಕ್ಷರು ಅಯೂಬ್ ಮಂಚಿಲ, ಎಐಟಿಯುಸಿ ಕೇರಳ ಘಟಕದ ರಾಜ್ಯ ಉಪಾಧ್ಯಕ್ಷರು ಮುಸ್ತಫಾ ಎಂಪಿ ಕಡಂಬಾರು, ಉಳ್ಳಾಲ ನಗರಸಭೆದ ಮಾಜಿ ಕೌನ್ಸಿಲರ್ ಭಗವಾನ್ ದಾಸ್ ತೊಕ್ಕೋಟು ಬಾಂಬೆ ಫ್ಯಾಷನ್ ಪಾರ್ಕ್ ಅಧ್ಯಕ್ಷರು ಪದ್ಮನಾಭ ಉಳ್ಳಾಲ, ತೊಕ್ಕೋಡು ಬಸ್ ಸ್ಟ್ಯಾಂಡ್ ಪಾರ್ಕ್ ಅಧ್ಯಕ್ಷರು ಮುತ್ತಲೀಬ್, ಉಪಾಧ್ಯಕ್ಷರು ಸಮೀರ್, ಕಾರ್ಯದರ್ಶಿ ಅರುಣ್, ಮಾಸ್ತಿಕಟ್ಟೆ ಆಟೋ ಪಾರ್ಕ್ ಅಧ್ಯಕ್ಷರು ಲತೀಫ್, ಪರಿಸರದ ಪ್ರಮುಖರು ಸಿರಿಲ್ ರಾಬರ್ಟ್ ಡಿಸೋಜಾ, ಸಾಜಿದ್ ಉಳ್ಳಾಲ್, ಆಟೋ ರಾಜ ಕನ್ಮಾರದ ಉಪಾಧ್ಯಕ್ಷರು ತಹಸೀನ್, ಕೋಶಾಧಿಕಾರಿ ಮನ್ಸೂರ್ ಮಲಾರ್, ಲೆಕ್ಕ ಪರಿಶೋಧಕರು ಶಂಶೀರ್, ಇಕ್ಬಾಲ್, ಹಿದಾಯತ್, ರಜಾಕ್, ಹಕೀಂ, ಇಮ್ರಾನ್, ದರ್ವೇಸ್, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕಿಡಿತ್ತರು. ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಜಲೀಲ್ ಸಭೆ ನೆತ್ಕೊಂಡರು. ಉಪಾಧ್ಯಕ್ಷರು ತಹಸೀನ್ ಸಭೆ ಸುಧಾರಿಕೆ ಮಲ್ತೇರು. ಅಶ್ರಫ್ ಕೆರೆಬೈಲ್ ಮಾಲಕತ್ವದ ಫೋರ್ಸ್ಮನ್ ಸೆಕ್ಯೂರಿಟೀಸ್ ಬೊಕ್ಕ ಪ್ಲೇಸ್ಮೆಂಟ್ ಸರ್ವಿಸಸ್ ಸಂಸ್ಥೆನ ಕಣಚೂರು ಮೆಡಿಕಲ್ ಅಕಾಡೆಮಿ ಬೊಕ್ಕ ರಿಸರ್ಚ್ ಸೆಂಟರ್ದ ಅಧ್ಯಕ್ಷರು ಹಾಜಿ ಯುಕೆ ಕಣಚೂರು ಮೌನು ಉದಿಪನ ಮಲ್ತೇರು. ತೊಕ್ಕೋಟು ಚೆಂಬುಗುಡ್ಡೆ ಮಸೀದಿ ಪರಿಸರಡ್ ಅಟಣೆ ಮಲ್ತಿನ ಅಶ್ರಫ್ ಕೆರೆಬೈಲ್ ಮಾಲಕತ್ವದ ಫೋರ್ಸ್ಮ್ಯಾನ್ ಸೆಕ್ಯೂರಿಟೀಸ್ ಬೊಕ್ಕ ಪ್ಲೇಸ್ಮೆಂಟ್ ಸರ್ವಿಸ್ ಸಂಸ್ಥೆ ಶುಕ್ರವಾರ ಮಧ್ಯಾಹ್ನ ಉದಿಪನಾಂಡು. ದೇಳಕಟ್ಟೆ ಕಣಚೂರು ಮೆಡಿಕಲ್ ಕಾಲೇಜ್ ಬೊಕ್ಕ ರಿಸರ್ಚ್ ಸೆಂಟರ್ದ ಅಧ್ಯಕ್ಷರು ಡಾಕ್ಟರ್ ಹಾಜಿ ಯುಕೆ ಮೂನು ಕಣಚೂರು ಸಂಸ್ಥೆಯನ್ನು ಉದಿಪನ ಮಾಲ್ತದೆ ಎಡಬೈಕೆರು. ಮೊಹಮ್ಮದ್ ಕೆರೆಬೈಲ್ ಇವರ ಈ ಸೆಕ್ಯೂರಿಟಿ ಆಫೀಸ್ ಮತ್ತು ಸೇವಾ ಆಫೀಸನ್ನು ಈಗಾಗಲೇ ನಮ್ಮ ಈ ಪರಿಸರದ ಎಲ್ಲ ಯುವ ಜನಾಂಗದೊಟ್ಟಿಗೆ ಉದ್ಘಾಟನೆಗೊಂಡಿದೆ. ಇದಕ್ಕೆ ಅತ್ಯುತ್ತಮ ಸ್ಪಂದನೆ ಸಿಗಲಿ, ದೇವರು ಅತ್ಯಂತ ಉನ್ನತವಾದ ಯಶಸ್ಸನ್ನು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲ ಅಶ್ರಫ್ ಮತ್ತು ಅವರ ಸಂಗಡಿಗರಿಗೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತೇನೆ.
ಚೆಂಬುಗುಡ್ಡೆ ಮಸೀದಿ ಅಧ್ಯಕ್ಷರು ಪಿಸಿ ಇಮ್ತಿಯಾಜ್, ಸೋಮೇಶ್ವರ ಪುರಸಭಾ ಮಾಜಿ ಸದಸ್ಯರು ಬಶೀರ್ ಮುಂಡೋಳಿ, ಶಾಹುಲ್ ಚೆಂಬುಗುಡ್ಡೆ, ರಶೀದ್ ಬಜಾಲ್, ಇಜಾಜ್ ಚೆಂಬುಗುಡ್ಡೆ, ಆಶಿಫ್ ಮುಂಡೋಳಿ, ಇಮ್ರಾನ್ ಕೆರಬೈಲ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕಿನ್ಯ ದುರ್ಗಾಪುರ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲಡ್ ನವರಾತ್ರಿದ ಶ್ರೀ ಶಾರದಾ ಪೂಜಾ ಸೇವೆಯನ್ನು ಶುಕ್ರವಾರ ನಡಪಾಯಿರು. ಕಿನ್ಯ ದುರ್ಗಾಪುರ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲಡ್ ಶಾರದಾ ಪೂಜೆ ಶುಕ್ರವಾರ ನಡೆದನು. ಕಾಂಡ ಗಣಹೋಮ ಆದು ಭಜನೆ ಶುರುವಾದು ಬಯ್ಯ ಮುಟ ನಡೆದನು. ರಾತ್ರಿ ಭಜನದ ಮಂಗಳ ಆದು ಮಹಾಪೂಜೆ ನಡೆದನು. ಅವರದು ಬೊಕ್ಕ ಪ್ರಸಾದ ವಿತರಣೆಯಾದ ಅನ್ನ ಸಂತರ್ಪಣೆ ನೆರವೇರನು. चंदनामभयं समाकृतमस्मभ्यं दत्तावरुण
ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಅಧ್ಯಕ್ಷರು ಬೊಕ್ಕ ಸರ್ವ ಸದಸ್ಯರು ಕಾರ್ಯಕ್ರಮದ ಮುತಾಲಿಗಿಳಿದ್ದರು. ಸಾಮಾಜಿಕ ಸೇವೆ ಸಮಾಜದ ಅರ್ಹರಿಗೆ ಪ್ರಯೋಜನ ಆಪಿನಂಚಿನ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಹಾಯ ಇಂಚಿತ್ತಿ ಸೇವಾ ಚಟುವಟಿಕೆಯನ್ನು ಸಮಾನ ಮನಸ್ಕರ ಒಟ್ಟು ಸೇರೊಂದು ಸೇವಾ ಸಂಘಟನೆ ಸುರುಮಲ್ಪಡೋ ಪಂಡದು ತಂಗ್ಲನ ಅಭಿಪ್ರಾಯ ಬಂದು ವಿದ್ಯಾರತ್ನ ಶಾಲೆದ ಅಧ್ಯಕ್ಷರು ರೊಟೇರಿಯನ್ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ತಿಳಿಪಾದರು. ಸಾಮಾಜಿಕ ಸೇವೆಯನ್ನು ಸಂಘಟನೆದ ಮೂಲಕ ಪೊರ್ಲುಡೆ ಮಲ್ಪೋಡು ಅವೆಕೊಂಜಿ ಅರ್ಥ ಬರಡು ಪನ್ಪಿ ಉದ್ದೇಶಡು ಸಂಘಟನೆ ಬೋರ್ಡು ಪನ್ಪಿನ ವಿಚಾರಡು ಕುಡ್ಲಡು ಸಭೆ ನಡಪಾಯಿನ ರವೀಂದ್ರ ಶೆಟ್ರು ಸಭೆಟು ಈ ಬಗೆಟು ಸಮಾಲೋಚನೆ ಮಲ್ತೇರು. ಅವಿರ್ದು ಬೊಕ್ಕ ಪಾತೇರ್ನ ಕೆ ರವೀಂದ್ರ ಶೆಟ್ರು ತಂಕ್ಲನ ಸಾಮಾಜಿಕ ಸೇವೆ ಸಂಘಟನೆದ ಬಗೆಟು ಪೊಲವು ಕೊರಿಯರು. ನವರಾತ್ರಿಯ ಈ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ಚಿಂತನೆಯನ್ನು ಇಟ್ಕೊಂಡು ನಾನು ಈಗಾಗಲೇ ವಾಟ್ಸಪ್ಪಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಮನಸ್ಸಿನಲ್ಲಿರತಕ್ಕಂಥ ಏನು ಈ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಬೇಕು ಅದರ ಉದ್ದೇಶವನ್ನು ನಾನು ಹಾಕಿದ್ದೆ. ನನ್ನ ಮನಸ್ಸಿನಲ್ಲಿತ್ತು ಏನು ಅಂತ ಹೇಳಿದರೆ ಭಾಳಷ್ಟು ಜನ ಸಮಾಜದ ಜನರ ಹಿತವನ್ನು ಕಾಪಾಡತಕ್ಕಂಥ ಅಥವಾ ಸಾಮಾಜಿಕ ಚಿಂತನೆ ಉಳ್ಳತಕ್ಕಂಥ ಭಾಳಷ್ಟು ಜನ ಬಂದು ಇಲ್ಲಿ ಸೇರ್ಬೋದು ಅಂತೇಳಿ ನಿರೀಕ್ಷೆಯಲ್ಲಿದ್ದೆ. ಆದರೂ ತೊಂದರೆ ಇಲ್ಲ, ಬಂದವರೆಲ್ಲ ನಮ್ಮವರೇ ಅಂತ ನಾನು ತಿಳ್ಕೊಳ್ತೇನೆ. ಯಾವತ್ತೂ ಕೂಡ ಸಮಾಜ ನನಗೆ ಏನು ಕೊಟ್ಟಿದೆ ಅಂತ ಹೇಳುವುದಕ್ಕಿಂತಲೂ ಸಮಾಜಕ್ಕೆ ನಾನೇನು ಕೊಟ್ಟಿದ್ದೇನೆ ಅಥವಾ ನನ್ನಿಂದ ಸಮಾಜಕ್ಕೆ ಏನು ಸೇವೆ ಆಗಿದೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಆ ನಿಟ್ಟಿನಲ್ಲಿ ನನ್ನ ಉದ್ದೇಶ ಏನಿದೆ ಅಂತ ಹೇಳಿದರೆ ಒಂದು ಒಳ್ಳೆಯ ಸಂಘಟನೆಯನ್ನು ಮಾಡಬೇಕು. ಆ ಮೂಲಕ ಈ ಸಮಾಜದಲ್ಲಿರತಕ್ಕಂಥ ಅದು ಎಲ್ಲ ರೀತಿಯಲ್ಲಿ ಅವರಿಗೆ ಶೈಕ್ಷಣಿಕವಾಗಿ ಅಥವಾ ಆರೋಗ್ಯದ ದೃಷ್ಟಿಯಿಂದ ಇನ್ನಿತರ ಯಾವುದೇ ವಿಷಯದಲ್ಲಿ ಅವರಿಗೆ ಸಹಾಯ ಮಾಡತಕ್ಕಂಥ ಒಂದು ವೇದಿಕೆಯನ್ನು ರಚನೆ ಮಾಡಬೇಕು. ಆ ಮೂಲಕ ಜನರ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ನಾವು ನಿಲ್ಲಬೇಕು ಎಂಬ ಸದುದ್ದೇಶವನ್ನು ಇಟ್ಕೊಂಡು ಒಂದು ಸಭೆಯನ್ನು ನಾನು ಕರೆದಿದ್ದೆ. ನಮ್ಮವರೆಲ್ಲ ಬಂದಿದ್ದಾರೆ. ಈ ಸಭೆಯಲ್ಲಿ ನಾವು ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಏನು ಅಂತ ಹೇಳಿದ್ರೆ ಮುಂದಿನ ದಿನ ಮತ್ತೊಂದು ದಿನವನ್ನು ನಿಗದಿಪಡಿಸಿ ಆ ದಿನದಂದು ಇನ್ನಷ್ಟು ಜನರನ್ನು ಅದು ಫೋನ್ ಮುಖಾಂತರ ಇನ್ನಿತರ ರೀತಿಯಲ್ಲಿ ನಾವು ಸೇರಿಸಿ ಇದಕ್ಕೆ ಸ್ವಲ್ಪ ಸದಸ್ಯರನ್ನು ಒಳ್ಳೆಯ ಒಂದು ಸಾಮಾಜಿಕ ಹಿತಚಿಂತನೆ ಉಳ್ಳತಕ್ಕಂಥ ಜನರನ್ನು ಸೇರಿಸಿ ಇನ್ನೊಂದು ಸಭೆಯನ್ನು ನಾವು ಮಾಡಿ ಈ ಸೇವಾ ಟ್ರಸ್ಟಿಗೆ ಅಥವಾ ಚಾರಿಟೇಬಲ್ ಟ್ರಸ್ಟಿಗೆ ಯಾವ ಹೆಸರನ್ನು ಇಡಬೇಕು, ಯಾವ ರೀತಿ ನಾವು ಅದಕ್ಕೆ ಪದಾಧಿಕಾರಿಗಳನ್ನು ನಾವು ನೇಮಕ ಮಾಡಬೇಕು, ಸದಸ್ಯರನ್ನು ಯಾವ ರೀತಿ ಮಾಡಬೇಕು, ಅದರ ಮೂಲ ಧನವನ್ನು ಯಾವ ರೀತಿ ನಾವು ಕ್ರೋಢೀಕರಣ ಮಾಡಬೇಕು, ಎಲ್ಲ ವಿಚಾರದ ಬಗ್ಗೆ ನಾವು ಸೂಕ್ಷ್ಮವಾಗಿ ಬಹಳಷ್ಟು ಸ್ಥೂಲವಾಗಿ ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಆ ದಿನಾಂಕವನ್ನು ಕೂಡ ನಾವು ಮುಂದಿನ ದಿನ ನಾವು ಇನ್ನು 2-3 ದಿವಸದಲ್ಲಿ ನಾವು ತಿಳಿಸಲಿಕ್ಕಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಒಂದು ಸೇವಾ ಟ್ರಸ್ಟ್ ಒಂದು ಒಳ್ಳೆಯ ರೀತಿಯಲ್ಲಿ ಆಗಬೇಕು ಎಂಬ ನಿಟ್ಟಿನಲ್ಲಿ ನಾನು ಈ ಒಂದು ನವರಾತ್ರಿಯ ಈ ದಿವಸದಲ್ಲಿ ಒಂದು ಚಾಲನೆ ಕೊಡಲಿಕ್ಕೆ ನಾವಿಲ್ಲಿ ಕರೆದಿದ್ದಷ್ಟೇ. ಮುಂದಿನ ದಿನಗಳಲ್ಲಿ ಶ್ರೀದೇವಿಯ ಆಶೀರ್ವಾದದಿಂದ, ನಾವು ನಂಬತಕ್ಕಂಥ ತುಳುನಾಡಿನ ಕಾರಣಿಕದ ದೈವದೇವರ ಆಶೀರ್ವಾದದಿಂದ, ನನ್ನ ಗುರು ಹಿರಿಯರ ಆಶೀರ್ವಾದದಿಂದ, ನನ್ನ ತಂದೆ ತಾಯಿಯವರ ಆಶೀರ್ವಾದದಿಂದ ಒಟ್ಟಿನಲ್ಲಿ ಒಂದು ಒಳ್ಳೆಯ ಒಂದು ಸಾಮಾಜಿಕ ಕಳಕಳಿ ಇರತಕ್ಕಂಥ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡತಕ್ಕಂಥ ಒಂದು ಸೇವಾ ಟ್ರಸ್ಟನ್ನು ಮಾಡಬೇಕು ಎಂಬ ಒಂದು ಉದ್ದೇಶ ಎಲ್ಲರನ್ನು ಸೇರಿಸಿ ಇವತ್ತು ನಾನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಾಗ ಅದು ಏನಿದ್ರೂ ಕೂಡ ನಾನು ವೈಯಕ್ತಿಕವಾಗಿ ನಾನು ಮಾಡುವಂಥದ್ದು, ಅದನ್ನು ಮುಂದಿನ ದಿನಗಳಲ್ಲೂ ಕೂಡ ನಾನು ಮಾಡ್ತೇನೆ. ಆದರೆ ಒಂದು ಸಂಘವನ್ನು ಸ್ಥಾಪಿಸಿಕೊಂಡು ಒಂದು ಟ್ರಸ್ಟನ್ನು ಮಾಡಿಕೊಂಡು ಅಲ್ಲಿ ಉಳ್ಳವರಿಂದ ಇಲ್ಲದವರಿಗೆ ಅಂತ ಒಂದು ದೃಢ ಒಂದು ನಿರ್ಧಾರವನ್ನು ಮಾಡಿಕೊಂಡು ನಾವೊಂದು ಸಂಕಲ್ಪವನ್ನು ಮಾಡಿಕೊಂಡು ಆ ಮೂಲಕ ಒಂದು ಸೇವೆಯನ್ನು ಮಾಡಬೇಕು ಎಂಬ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಈ ಒಂದು ಸುದ್ದಿ ಮಾಧ್ಯಮದ ಮೂಲಕ ನಾನೊಂದು ಮನವಿಯನ್ನು ಮಾಡ್ತೇನೆ. ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳು ಇದಕ್ಕೆ ನಮಗೆ ಸಹಕಾರವಾಗಿ ನಿಲ್ಲಬೇಕು. ಮುಂದಿನ ದಿನಗಳಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಅತ್ಯಂತ ಪಾರದರ್ಶಕವಾಗಿ ಒಂದು ಸಂಘಟನೆಯನ್ನು ನಡೆಸಬೇಕು ಎಂಬ ಒಂದು ಉದ್ದೇಶ ನಮಗೆಲ್ಲರಿಗೂ ಕೂಡ ಇದೆ. ತೋನ್ಸೆ ಪುಷ್ಕಳ್ ಕುಮಾರ್, ಪಿಡಿ ಶೆಟ್ಟಿ, ಆನಂದ ಶೆಟ್ಟಿ, ಆನಂದ್ ಅಸೇಗೋಳಿ ತಂಕ್ಲನ ಅನಿಸಿಕೆಯನ್ನು ತೆರಪಾಯರು. ರೋಟರಿ ಜಿಲ್ಲಾ ನಿಯೋಜಿತ ರಾಜ್ಯಪಾಲರು ರೋಟೇರಿಯನ್ ವಿಕ್ರಮ್ ದತ್ತ, ರವಿಕುಮಾರ್ ಕೋಡಿ, ಸತೀಶ್ ದೀಪಂ, ಮೋಹನ್ ಶಿರ್ಲಾಲ್, ಪ್ರಕಾಶ್ ಸಿಂಪೋನಿ, ರಾಮದಾಸ್ ಆಚಾರ್, ವಿದ್ಯಾಧರ್ ಶೆಟ್ಟಿ ಇಂಚಿತ್ತಿ ಪ್ರಮುಖರು ಸಭೆಟು ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ತ್ರಿಜಯ್ ಪ್ರೊಡಕ್ಷನ್ ಬಕ HPR ಫಿಲ್ಮ್ಸ್ ಬ್ಯಾನರ್ ತಯಾರಾಯಿನ ಹರಿಪ್ರಸಾದ್ ರೈ ನಿರ್ಮಾಣದ ಮಾತೆನಲ ಬಾರಿ ನಿರೀಕ್ಷದ ಪುಳಿಮುಂಚಿ ತುಳು ಚಿತ್ರ ಅಕ್ಟೋಬರ್ 27 ತಾರೀಕಿಗೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆರಂಭಗೊಂಡದು ಚಿತ್ರದ ನಿರ್ದೇಶಕರು ತ್ರಿಶೂಲ್ ಶೆಟ್ಟಿ ತೆರಿಪಾದರು. ಇದನಿಂಗನೆ ದುಬೈ ಬಹ್ರೇನ್ ಪ್ರೀಮಿಯರ್ ಶೋಲೆನ್ ನಡಪಾದ ಜನಕನ ಎಡ್ಡೆ ಅಭಿಪ್ರಾಯ ಮೆಚ್ಚುಗೆನ್ ಪಡೆಯಿನ ಪುಳಿಮುಂಚಿ ತುಳು ಚಲನಚಿತ್ರ
ಅಕ್ಟೋಬರ್ 27 ತಾರೀಕಿಗೆ ಶುಕ್ರವಾರ ಕರಾವಳಿ ಡೋರ್ಮೆ ಚಿತ್ರಮಂದಿರ ಮಲ್ಟಿಪ್ಲೆಕ್ಸ್ ಲೆಡ್ ಬಿಡುಗಡೆ ಆವೊಂದುಂಡು ಪಂಡದು ಚಿತ್ರದ ನಿರ್ದೇಶಕರು ತ್ರಿಶೂಲ್ ಶೆಟ್ಟಿ ಸುದ್ದಿಗೋಷ್ಠಿಡ್ ತೆರಿಪಾದರು. ಬಾಲಕೃಷ್ಣ ಜಾತ್ರಾ ಬಟ್ ಮಾತ ಪಿದೈ ದೇಶಡ್ ಬಾರಿ ಶೋಕದ ರೆಸ್ಪಾನ್ಸ್ ಸಿಕ್ಕದುಂಡು ಪುಳಿ ಮುಂಚಿನ ಈತ ಶೋಕಡ್ ಎತ್ಕೊಂಡರು ದುಬೈ ಅಂಪೋದು ಶೋ ಮಲ್ಪರ ಆಪುಂಡ ಪನ್ಪುನ ಪೋಡಿಗೆ ಟೈಮ್ಡ್ ಟೋಟಲ್ 14 ಶೋ ಆತುಂಡು ಕೆನಡಾ ಓಮಾನ್ ಮಾತುಕತೆ ಸೇರ್ದು ದುಬೈ ಶಾರ್ಜಾ ಅಬುದಾಬಿ ಬ್ಯಾರಿನ್ ಮಾತ ಸೇರ್ದು ಅಂಚದು ಬಾರಿ ಶೋ ಕೂಡ ರೆಸ್ಪಾನ್ಸ್ ಸಿಕ್ಕದುಂಡು. ಸೊ ಅಂಚಿತ್ತಿನ ಮೋಕೆ ಅಂಚಿತ್ತಿನ ರೆಸ್ಪಾನ್ಸ್ ಊರುಡ್ಲ ತಿಕ್ಕೊಂಡು ಕಾತೊಂದಿಲ್ಲ. ಪ್ರಚಾರ ಒಂಚೂರು ಯಾನು ಈ ದಸರಾದ ಹಾಡ ಹಿಡಿತೇನೆ ಆಗ್ತೈತೆ ಪ್ರಚಾರ ಮಲ್ತುಂಡಲ್ಲ ಅವ್ರು ರೀಚ್ ಆಪುಜಿ ಬಂದ್ಪುನ ಫೋಕಸ್ಡ್ ದಸರಾ ಐಬೊಕ್ಕ ಜಾಸ್ತಿ ಪ್ರಚಾರ ಮಲ್ಪಂದು ಫೋಕಸ್ ಮಲ್ತದೆ. ಅದೇ ಥ್ಯಾಂಕ್ ಯು. ಅದರ್ವೈಸ್ ಆವೊಂದುಂಡು ಉಡುಪಿಡ್ ಮೇನ್ ಥಿಯೇಟರ್ ಕಲ್ಪನಾ 3 ರೂಪವಾಣಿ ಮಾತ ರಿಲೀಸ್ ಆವೊಂದುಂಡು. ಐಟವೇ ಅಮರೇಶ್ರೀ ಇಜ್ಜನ್ ಪನ್ಪನೇ ಎಂಕ್ಲಿಗೆ ಮೂಡುಬಿದ್ರಿ ಸರ್ಕ್ಯುಲೇಷನ್ ಜನಕ್ಲಿಗೆ ರೀಚ್ ಮಲ್ಪರ ಆಂದಿಜ್ ಪನ್ನೆ ಬೇಜಾದಿ ಸರ್ ಬೊಕ್ಕ ಮಾತ ಇನ್ನು ಬುಕ್ ಮೈ ಶೋಟ್ ಸ್ಕ್ರೀನಿಂಗ್ ಓಪನ್ ಆತನು ಬುಕ್ ಮಲ್ಪೊಲಿ ಬಾಲನ ಪಂಡೇರು ಫಸ್ಟ್ ಟೈಮ್ ತುಳುಕು ಒಂಜಿ ವಾರ ದುಮ್ಮನಿಕ್ 16 ಶೋ ಕೊರೊಂದಿಲ್ಲ ಪಂಡೇರು. ಥ್ಯಾಂಕ್ ಯು ಸೋ ಮಚ್ ಬಿಗ್ ಸಿನಿಮಾದಾಗ್ಲಿಗೆ. ಆತೆ ಮಾತಾಡಲ ಪಿಕ್ಚರ್ ತೂಲೆ ಎಡ್ ಪ್ರಾಡಕ್ಟ್ ಮಾಲ್ದ ಒಂಜಿ 2 ಗಂಟೆಗೊಂದು ಗಮ್ಮತ್ತು ರಿಲ್ಯಾಕ್ಸ್ ಆದ ಪೋಲಂದು ಎನ್ಕೇನು ತುಳುವೆರು ಚಿತ್ರಂ ತೂದು ತಂಕ್ಲಿನ ಗೆಂದಾವುಡು ಸುರತ ಮೂಜಿವಾರದ ಉಲೈ ಚಿತ್ರಂ ತೂಯಿನಕ್ಲೆಗ್ ಅದೃಷ್ಟ ವಿಜೇತರಿಗೆ 2,87,000 ರೂಪಾಯಿ ಮೌಲ್ಯದ ಸುಜುಕಿ ಜಿಕ್ಸರ್ ಬೈಕ್ನು ಗೆಂದುನ ಅವಕಾಶಲ ಉಂಡು ಪಂಡ ತೆರಿಪಾಯಿನ ತ್ರಿಶೂಲ್ ಶೆಟ್ಟಿ ಚಿತ್ರನ ಗೆಂದಾವುಲಕ ತುಳು ಚಿತ್ರ ಪ್ರೇಮಿರಡ ಕೇನುಂಡಿರು. ನಿಗ್ಲು ಹೆಂಗ್ ಸಪೋರ್ಟ್ ಮಾಡ್ತಾರೆ ಮಾತ್ರ ಹೆಂಗ್ ಜನಕುಲ ರೀಚ್ ಆಯ್ರ ಹಾಕೊಂಡು ಸೈಕಾದು ನಾನು ತರ ತಗ್ಗ ಬೇರೆ ಬಗ್ಗೇನು ಒಂಜಿ ಸಪೋರ್ಟ್ ಮಾಡ್ಬೇಕು ಆಯ್ತು. ಥ್ಯಾಂಕ್ ಯು. ಚಿತ್ರಡು ನಾಯಕ ನಟೆಯಾದ ಅಭಿನಯ ಮಲ್ತಿನ ವಿನೋದ್ ಕುಮಾರ್ ಪಾತೆರೊಂದು ತುಳು ಚಿತ್ರಡು ಪ್ರೇಕ್ಷಕರು ದಾದಪೂರ ಅಪೇಕ್ಷೆ ಮಲ್ಪೇರು ಅವೆನು ಮಾತಾ ಕೊರ್ತ ಎಡ್ಡ ಕತೆ ಉಂಡು ಕಾಮಿಡಿ ಉಂಡು ತುಳು ಚಿತ್ರರಂಗದ ಹೆಚ್ಚಿನ ಮಲ್ಲ ಕಲಾವಿದರು ಚಿತ್ರಡು ಉಳ್ಳೇರು. ಪ್ರೀಮಿಯರ್ ಶೋಡು ಚಿತ್ರ ತೂಯಿನಕ್ಲು ಚಿತ್ರದ ಬಗ್ಗೆ ಎಡ್ಡ ಅಭಿಪ್ರಾಯನ ವ್ಯಕ್ತಪಡಿಸಾದರು. ಮುಖ್ಯವಾದ ಇತ್ತೆ ಊರುಡು ಅಕ್ಟೋಬರ್ 27 ತಾರೀಕಿಗೆ ಬಿಡುಗಡೆ ಆವೊಂದುಂಡು ತುಳುವೆರು ಎಂಕ್ಲೆನ್ ಸಪೋರ್ಟ್ ಮಲ್ಪೊಡು ಚಿತ್ರನ ಗೆಂದಾವಡು ಪಣದು ವಿನೀತ್ ಕುಮಾರ್ ತೆರಿಪಾಯರು. ಬೊಕ್ಕ ಅಲ್ಪದ ದಾದ ರಿಸಲ್ಟ್ ಬರ್ಪುಂಡ ಅವು ಮುಲ್ಪದ ಜನಕ್ಲೆಗೆ ಎತ್ತದು ಬೊಕ್ಕ ಪಿಕ್ಚರ್ ತೂಪಿನಂದು ಕ್ರಮ ಅಂಚದು ಯಾನ್ ಸಮತಾಮೇನ ತ್ರಿಶೂಲ್ ಶೆಟ್ಟಿ ಡೈರೆಕ್ಟರ್ ಬೊಕ್ಕ ಅದ್ವಿಕಾ ಶೆಟ್ಟಿ ಎಂಕುಲು ಪ್ರಯಾಣ ಮಲ್ತದಿತ್ತ ಮುಂಬೈಗೆ ಪೋಯ ಐಡ್ದಕ್ಕ ದುಬೈ ಪೋಯ ಐಡ್ದಕ್ಕ ಬ್ಯಾರಿನ್ ಪೋಯ ಎಂಗ್ಲೆಗ್ ತಿಕ್ಕಿನ ರಿಸಲ್ಟ್ ಯಾನ್ ನಿಕ್ಲಿನದು ಪಂಡ್ರೆ ಇಷ್ಟ ಮಲ್ಪ ದಾಯಕನ್ ಮನೆ ನಮ್ಮನೆ ನಮ್ಮ ಏತು ಪಂಡಲ ನಮ್ಮ ಪ್ರಾಡಕ್ಟ್ ಅವು ನಮ್ಮ ಪುಗರಂದು ಎಪ್ಪುವ ಸಂಚಾರ ಎಂಕುಲು ಮುಂಬೈಡ್ ತಿಕ್ಕಿನ ರಿವ್ಯೂ ಪ್ರಕಾರದ ಅದನ್ನು ಬಂದಾಗ 2 ಗಂಟೆ FTP ಬಂಡೆ ಬಂಡ ಫುಲ್ ಟೈಮ್ ಪಾಸ್ ಸಿನಿಮಾ ಅನ್ಬಂಡು. ಸೊ 2 ಗಂಟೆ ಎಂಚ ಸಿನಿಮಾ ಪೋಪುನು ಬಂದ್ಪುನ ಒಂಜಿ ಗೊತ್ತಾಪುಜಿ ಬಾರಿ ಗಮ್ಮತ್ತಡೆ ಪೋಪುನು ಆಡಿಯನ್ಸ್ ಬಂಡೇರು ಐಡ್ದಕ್ಕ ದುಬೈಡ್ ಲಂಚನೆ ಅಲ್ಪದ ದಿಗ್ಗಜರು ಕಲಾ ಪೋಷಕರು ಏರು ಸಪೋರ್ಟ್ ಮಲ್ಪೇರ ಸಕ್ಲೆ ಮಾತೆರೆಗ್ಲ ಖುಷಿ ಆಯ್ತು ನಕ್ಲು ಆಶೀರ್ವಾದ ಮಲ್ದೇರು. ಸೊ ಮಸ್ತ್ ಜನ ಊರುಡು ಬನ್ನೊಂದುಲ್ಲೇರು ಪುಳಿ ಮುಂಚಿ ಕೊಡಕೆನೆ ಉಂಡು ಪುಳಿ ಮುಂಚಿ ಮಿತ್ತು ಮೂರ್ನ ಪೂರ ಲಕ್ಷಣಲ್ ಉಂಡು ಬಂದ ಅಂಚನೆ ಭಾರಿನ ಪೋನಾಗಲ್ಲ ಅಂಚನೆ ಬಂಡೇರು. ಸೊ ಚಿತ್ರದ ಹೈಲೈಟ್ ಪನ್ಪುನುಂದಾನಾಗ ನಮ್ಮ ದಾದ ದಿಗ್ಗಜರು ಉಳ್ಳೇರ. ಸೊ ಅಕಲ್ನ ಕಾಮಿಡಿ ವರ್ಕ್ ಆತನ ಜನಕ್ಲಿಗೆ ಸಹಿತ ಒಟ್ಟಿಗೂ ಸಾಯಿ ಕೃಷ್ಣ ಸರ್ ನೆಡ್ಡೆ ಅಪ್ರಿಷಿಯೇಟ್ ಮಲ್ತೇರು ಅವ್ರನ್ನ ಡೈಲಾಗ್ಗೆ ಆ್ಯಂಡ್ ಸ್ವರಾಜ್ ಶೆಟ್ಟಿನ ಬಾರಿ ಪುಗಾರಿಯರ್ ಐಟ್ ವಿಲನ್ ಅದು ಟ್ರೈಲರ್ ತೂದಿತ್ತು ನನಗೆ ಗೊತ್ತಾಗ್ಬಿಡು ಐತ ಒಟ್ಟಿಗೂ ರಾಹುಲ್ನ ಬೊಕ ಎನ್ನ ಕಾಂಬಿನೇಷನ್ ದಾದ ಉಂಡ ರಾಜ್ ಸೌಂಡ್ ಸಾಯಿ ಬೊಕ ನೆಕ್ಸ್ಟ್ ವಿನೀತ್ನ ಬೊಕ ರಾಹುಲ್ನ ಸಿನಿಮಾ ಎಂಚೊಪ್ಪುನು ತ್ರಿಶೂಲನ್ನ ಕೈಟಿತ್ತು ಎಂಕುಲು 2 ಜನ ಕಂಬಳದ ಎರುಲಕ ಸೊ 6 ಗಿಡ ಬೇರೆ ಎಂಕುಲು 2 ಜನ ಬಲ್ತಾರೆ ಅಂಚ ಎಂಕುಲು ಎತ್ತುವನ ಎಂಚನ ದಾದನ ಪೂರ ಅರ್ನ ಕೈಟಿತ್ತು. ಬಟ್ ಎಂಕ್ಲಿಗೆ ರಿವ್ಯೂಸ್ ತೂನಾಗ ಎಂಕ್ಲೆಗೆಲ್ಲ ಖುಷಿ ಆಂಡ್ ತ್ರಿಶೂಲನ್ನ ಎಂಕ್ಲೇನ್ ಯೂಸ್ ಮಲ್ತಿನ ರೀತಿಡ್ ಫಿಲ್ಮ್ ಮಿತ್ತು ಬೂರೊಂದುಂಡು ಬಂದ ಅಂಚನೆ ಬೊಕ್ಕ ಎನ್ನ ಅವಡು ಸಮತಾಮ್ ಎನ್ನ ಅವಡು ಅದ ಕಾಂಬಿನೇಷನ್ ಉಂಡ ಸ್ಕ್ರೀನ್ ದ ಮಿತ್ತು. ಸೊ ಅವು ವರ್ಕ್ ಆಂಡ್ ಜನಕುಲ್ ಕಾಂಪ್ಲಿಮೆಂಟ್ ಮಲ್ತೇರು. ಸೊ ಆ ಒಂದು ಲವ್ ಸಾಂಗ್ ಎಡ್ಡ ಹಿಟ್ ಆವೊಂದುಂಡು ಮಯೂರಣ್ಣನ ಲಿರಿಕ್ಸ್ ಕಿಶೋರಣ್ಣನ ಮ್ಯೂಸಿಕ್. ಸೊ ಐತ ಒಟ್ಟಿಗೂ ಫೈಟ್ ದಾದ ಇತ್ತಂಡ ಒಂಜಿ ಫೈರ್ ಪುರ ಫೈಟ್ ಮಲ್ತಿನ ಅವಲ ಜನಕುಲ್ ಪಂಡ್ರೆ ಶುರು ಮಲ್ತೇರು. ಸೊ ದೀಸ್ ಆರ್ ಸಮ್ ಹೈಲೈಟಿಂಗ್ ಪಾಯಿಂಟ್ಸ್ ಆಫ್ ದ ಮೂವಿ. ಸೊ 2 ಗಂಟೆ ನಿಖುಲಿಗೆ ಫಸ್ಟ್ ಹಾಫ್ ಮುಗಿದು ಇಂಟರ್ವೆಲ್ ಆದ ನಿಖುಲ್ ಒಂದು 10 ನಿಮಿಷ ಲೇಟ್ ಮಲ್ತಾಡ ಪಿಕ್ಚರ್ ಮುಗಿದ ಹಾಕೊಂಡು ದೇವನಾಗ
50-55 minutes ಒಪ್ಪುಂಡು ಸೆಕೆಂಡ್ ಹಾಫ್ ಪಂಡ ಆತು ಕ್ವಿಕ್ ಹೋಗ್ಪುಂಡು ಫಾಸ್ಟ್ ಹೋಗ್ಪುಂಡು ಸಿನಿಮಾ. ಸೊ ಅಂಚ ಅದೊಂದು ಜನಕ್ಲೆಗ್ ಇಷ್ಟ ಆವೊಂದುಂಡು. ಬೊಕ 2 ಗಂಟೆ ಆಯ್ನೆರ್ದ ಹತ್ರ ಜನಕ್ಕುಲು ಮಸ್ತ್ ಇಂಟ್ರೆಸ್ಟೆಡ್ ಬರೋದಿಲ್ಲೇರು. ಎಂಕುಲು 2.5 ಗಂಟೆ ಇಜ್ಜಿ ಮಾರೆ 3 ಗಂಟೆ ಇಜ್ಜಿ ಸಿನಿಮಾ 2 ಗಂಟೆ ಇಂಗ್ಲೇ ತೂದು ರಪ್ಪ ಬರೋಲಿ ಬಂದು. ಸೊ 2.5 ಗಂಟೆ ಇಡ್ದು ಆದ ನಿಗ್ಲೆ ತಿಕ್ಕೊಂದಿತ್ತು ನಾವೇನೆಂಗಳು 2 ಗಂಟೆ ಇಡಕ್ಕೆ ಕೋರೋದಿಲ್ಲ. 2 ಗಂಟೆ ಆಯ್ನೆರ್ದ ಹತ್ರ ನಮಕ್ ಸಿನಿಮಾದ ಶೋಸ್ ದಾದ ಉಂಡ ಅವು ಜಾಸ್ತಿ ಆವೊಂದುಂಡು. ಸೊ ಅಂಚ ಅದು ಇತ್ತೆ ನಮಕ್ ಸರ್ಕಸ್ ಆಯ್ ಬೊಕ್ಕ ನಮಕ್ ಊಲ ರಿಲೀಸ್ ಇತ್ತಲ್ಲ ನಡು ತುಳು ಹೆಂಗೆ ಗೊತ್ತು ಯಾನ್ ಸೂಪರ್ ಸ್ಟಾರ್ ಇರ್ತದೆ ಐದ್ರ ಬೊಕ್ಕ ನಮ್ಮ ಪುಳಿ ಮುಂಚೆ ರಿಲೀಸ್ ಆವೊಂದುಂಡು. ಸೊ ಅಂಚಾದ ಜನಕ್ಲೆಗ್ ಒಂಜಾತ್ ಇನ್ಫಾರ್ಮೇಶನ್ ಮುಟ್ಟೋಡು. ಸೊ ಅಂಚಾದ ನಿಖಲ್ ದಯಮಲ್ತದ ಅವೇನು ಮುಟ್ಟವಡು ಬಂದ್ಕೆ ಏನೊಂದುಲ್ಲ ಬಾರಿ ಬೇಜಾರ್ದ ಸಂಗತಿ ತುಳು ಇಂಡಸ್ಟ್ರಿಗೆ ಅದನ್ನು ಬಂದಾಗ ಮೂಡ್ ಬಿದ್ರೇಡು ಒಂಜಾತ್ ಇನ್ಕಮ್ ಬರ್ತೀನಿ ಬಂದಾಗ ಜನಕುಲ್ ಅಲ್ಪ ತುಳು ಪಿಕ್ಚರ್ಗೆ ಎಡ್ಡ ರೆಸ್ಪಾಂಡ್ ಮಲ್ಪೇರು ಪಾಪ ಜನಕುಲ್ ದಾದ ಮಲ್ಪೇರು ಥಿಯೇಟರ್ ಇಜ್ಜಿಂದ ಅಕ್ಲೆಗ್ಲ ತುಯ್ಯರ ಆಸೆ ಉಂಡು ಬೊಕ್ಕ ಎಂಕ್ಲೆಗ್ಲ ಒಂಜಿ 4 ಪೈಸೆ ಬರ್ಪುನ್ ಅಲ್ಪಾರ್ದು. ಸೊ ಅಂಚಾದ ಯಾನ್ ಮೂಡ್ ಬಿದ್ರೆ ಬೊಕ್ಕ ಆ ಒಂಜಿ ಏರಿಯಾದ ಅಕಲ್ಡ ರಿಕ್ವೆಸ್ಟ್ ಮಲ್ತೋಡ್ರೆ ನಾವು ಒಂಜಿ ವೇಳೆ ನಮಕ್ ನ್ಯೂಸ್ ಹೋಗ್ನಾಡ. ಸೊ ಕೈತಲ್ಡು ಒಂಜಿ ಕಾರ್ಕಳದ ರಾಧಿಕಾ ಅವಾರ್ಡ್ ಪ್ಲಾನೆಟ್ ಅವಾರ್ಡ್ ಸೊ ಅಲ್ಪ ನಮ್ಮ ಫಿಲ್ಮ್ ಬಲಿಪುಡು. ಸೊ ಇಪ್ಪೆ ಸೈಡ್ ಬತ್ತನಿಂದ ನಮ್ಮ ಕೆಲವು ಸುರತ್ಕಲ್ಗೆ ಕನೆಕ್ಟೆಡ್ ಆದ ನಮಕ್ ಥಿಯೇಟರ್ ಉಂಡು ಸಿನಿ ಗ್ಯಾಲಕ್ಸಿ ಉಂಡು. ಸೊ ಬಾಕಿ ದಾಖಲು ಪೂರ ಕುಡ್ಲಗೆ ಬರೋಡ ಹಾಕೊಂಡು ಒಂಜಿ ಆ ಸಂದರ್ಭ ಬರ್ಪುಂಡು. ಸೊ ಅಂಚೆ ಅದು ಮೂಡು ಬಿದ್ರೆ ಒಂಜಿ ಮಲ್ಲ ಮೈನಸ್ ಪಾಯಿಂಟ್ ತುಳು ಸಿನಿಮಾ ಇಂಡಸ್ಟ್ರಿಗೆ ಏನು ಪನಿಯರ್ ಇಷ್ಟ ಮಾಡ್ತೆ ಲಾಸ್ಟ್ ಸರ್ಕಸ್ ಮಾತ್ರ ಐದಕ್ಕೆ ಅವು ತಿಕ್ಕಿದಿಚ್ಚಿ. ಸೊ ಅಂಚೆ ಅದು ಏರ್ಲ ಒಂಜಿ ಮಲ್ಲ ಮನಸ್ಸು ಮಲ್ತ ಆಯ್ನಾದ್ ಬೇಗ ಅಲ್ಪ ಒಂಜಿ ಥಿಯೇಟರ್ ಅವಾರ್ಡ್ ಅತ್ ಮಲ್ಟಿಪ್ಲೆಕ್ಸ್ ಅವಾರ್ಡ್ ಒಂಜಿ ದಾದಾಂಡ ಒಂಜಿ ಬತ್ತನಿಂದ ತುಳು ಸಿನಿಮಾಗೆ ಮಸ್ತ್ ಒಂಜಿ ಹೆಲ್ಪ್ ಆಪುಂಡು. ಖಾಲಿ ನಮ್ಮ ಮೂವಿಗತ್ತು ಫ್ಯೂಚರ್ ಮೂವಿಗ್ಲ ಅಂತ ಅನ್ಕೊಂಡು ಒಂಜಿ ಪಾತ್ರ ಈ ಸಂದರ್ಭ ಹೆಂಗ್ ಪನಿಯರ ಇಷ್ಟ ಮಾಡ್ತ. ಚಿತ್ರ ನಿರ್ಮಾಪಕರು ಹರಿಪ್ರಸಾದ್ ರೈ, ನಟೆ ರಾಹುಲ್ ಅಮೀನ್, ಕೆಮರಾಮ್ಯಾನ್ ಮಯೂರ್ ಶೆಟ್ಟಿ, ಡಿಬಿಸಿ ಶೇಖರ್, ಪ್ರಜ್ವಲ್, ಹರೀಶ್ ನಾಯಕ್, ಗಣೇಶ್ ನಿರ್ಚಾಲ್ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದಾರೆ. ಸೋಮೇಶ್ವರ ಉಚ್ಚಿಲ ಮೂಡೂರ ಬೋವಿ ಮೋಯ ಮಹಾಸಭಾದ ಆಡಳಿತಗೊಳಪಡೆಯಿನ ಅಡ್ಕ ಶ್ರೀ ಭಗವತಿ ಭಂಡಾರದ ಆಡಳಿತದ ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ನವರಾತ್ರಿದ ಆಂಜನೇಯ ಪೂಜೆ ಶುಕ್ರವಾರ ರಾತ್ರಿ ನಡೆತಂಡು. ಸೋಮೇಶ್ವರ ಉಚ್ಚಿಲ ಮೂರೂರು ಬೋವಿ ಮೋಯ ಮಹಾಸಭಾ ಅಡ್ಕ ಶ್ರೀ ಭಗವತಿ ಭಂಡಾರದ ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ನವರಾತ್ರಿ ಉತ್ಸವದ ಭಜನಾ ಸಂಕೀರ್ತನೆ ಪೂಜಾ ಕಾರ್ಯಕ್ರಮ ಆಜನೆ ದಿನಟು ದುಂಬರಿದನು. ಶುಕ್ರವಾರ ಕಾಂಡೆ ಏಪ್ರಿಲ್ 4 ಲಲಿತ ಸಹಸ್ರನಾಮ ಪಠನ ಅಡ್ಕ ಶ್ರೀ ಭಗವತಿ ಸಾಂಸ್ಕೃತಿಕ ವೇದಿಕೆದ ಮಹಿಳಾ ಸದಸ್ಯರಿದ್ದು ನಡೆತನು. ರಾಜರಾಜೇಶ್ವರಿ ರಾಜ್ಯದಾಯಿನಿ ರಾಜ್ಯವಲ್ಲಭ ರಾಜಕೃಪಾ ರಾಜಪೀಠ ನಿವೇಶಿತ ನಿಜಾಶ್ರಿತ ರಾಜ್ಯಲಕ್ಷ್ಮೀ ಕೋಶನಾಥ ಚತುರಂಗ ಬಲೇಶ್ವರಿ ಸಾಮ್ರಾಜ್ಯದಾಯಿನಿ ಸತ್ಯಸಂಧ ಸಾಗರ ಮೇಖಲ ದೀಕ್ಷಿತ ದೈತ್ಯ ಶಮನಿ ಸರ್ವಲೋಕವಶಂಕರಿ ಸರ್ವಾರ್ಥದಾತ್ರಿ ಸಾವಿತ್ರಿ ಸಚ್ಚಿದಾನಂದ ರೂಪಿಣಿ ದೇಶಕಾಲ ಪರಿಚ್ಛಿನ್ನ ಸರ್ವರ ಸರ್ವಮೋಹಿನಿ ಸರಸ್ವತಿ ಶಾಸ್ತ್ರಮಹಿ ಗುಹಾಂಬಾ ಗುಹ್ಯರೂಪಿಣಿ ಸರ್ವೋಪಾದೇವಿ ನಿರ್ಮುಕ್ತ ಸದಾಶಿವ ಪತಿವ್ರತ ಸಂಪ್ರದಾಯೇಶ್ವರಿ ಸಾಧ್ವಿ ಗುರುಮಂಡಲ ರೂಪಿಣಿ ಕುಲೋತ್ತೀರ್ಣ ಭಗಾರಾಧ್ಯ ಮಾಯಾ ಮಧುಮತಿ ಮಹಿ ಗಣಾಂಬಾ ಗುಹ್ಯಕಾರಾಧ್ಯ ಕೋಮಲಾಂಗಿ ಗುರುಪ್ರಿಯ ಸಂಚಿತ ಪಾಪ ವಿಮೋಚನ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ದೇವಗಣಾರ್ಜಿತ ಸೇವಿತ ಲಿಂಗಂ ಭಾವೈರ್ಭಕ್ತಿಭಿರೇವ ಚ ಲಿಂಗಂ ದಿನಕರ ಕೋಟಿ ಪ್ರಭಾಕರ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಅಷ್ಟದಳೋ ಪರಿವೇಷ್ಟಿತ ಲಿಂಗಂ ಸರ್ವಸಮುದ್ಭವ ಕಾರಣ ಲಿಂಗಂ ಅಷ್ಟದರಿದ್ರ ವಿನಾಶನ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಮಾಡೂರು ಶ್ರೀ ಅಯ್ಯಪ್ಪ ಭಜನಾ ಮಂದಿರದಕ್ಲು ಬಯ್ಯಡು ಆಜನೆ ದಿನದ ಭಜನಾ ಸೇವೆ ನಡಪಾತ್ ಕುರಿಯರು.
ಸೋಮೇಶ್ವರ ಮೂರೂರು ಬೋವಿ ಮೋಯ ಮಹಾಸಭಾ ಅಡ್ಕ ಶ್ರೀ ಭಗವತಿ ಭಂಡಾರ ಬೊಕ್ಕ ಮಹಿಳಾ ಸಮಿತಿದಗಳು ಕಾರ್ಯಕ್ರಮದ ಮುತಾಲಿಕಿಡಿತ್ತಿರು. ಸುದ್ದಿಗೊಂಚಲಿಗೆ ಸ್ವಾಗತ. ಸೋಮೇಶ್ವರ ನ್ಯೂ ಉಚ್ಚಿಲದ ಶ್ರೀ ಮಂತ್ರ ದೇವತೆ ಕೊರಗಜ್ಜ ಪರಿವಾರ ಸಾನ್ನಿಧ್ಯಡ್ ನವರಾತ್ರಿದ ಆಜನೇ ದಿನ ಶುಕ್ರವಾರ ಬಯ್ಯಗ್ ಭಜನಾ ಸೇವೆಲುವಾದ ಮಹಾಪೂಜೆನ ನಡಪಾಯರು. ಸೋಮೇಶ್ವರ ನ್ಯೂ ಉಚ್ಚಿಲ ಶ್ರೀ ಮಂತ್ರ ದೇವತೆ ಕಲ್ಲುಟಿ ಪಂಜುರ್ಲಿ ದೈವಸ್ಥಾನಡ್ ನವರಾತ್ರಿ ಪೂಜಾ ಮಹೋತ್ಸವದ ಸಂಭ್ರಮಲು 15 ತಾರೀಕಿಗೆ ಐತಾರದ್ದು ಶುರುವಾದ 21 ತಾರೀಕು ಶನಿವಾರ ಮಠ ನಡೆತನು. 20 ತಾರೀಕಿಗೆ ಶುಕ್ರವಾರ ಬಯ್ಯಡ್ ಕೊಲ್ಯ ದ್ವಾರಕಾ ನಗರ ಶ್ರೀಕೃಷ್ಣ ಭಜನಾ ಮಂದಿರದಕ್ಲಿರ್ದು ಭಜನೆ ನಡೆತನು. ಶರದಿ ಮಗಳು ಮಡದಿಯಂತೆ ಕರಡಿ ಮಗಳ ತಂದರಂತೆ ಶರದಿ ಮಗಳು ಮಡದಿಯಂತೆ ಕರಡಿಯನ್ನು ಬೇಡಿದನಂತೆ ಈರೇಳು ಅವಿರ್ದು ಬೊಕ್ಕ ಮಹಾಪೂಜೆಯಾದ ಪ್ರಸಾದ ವಿತರಣೆ ನಡೆದನು. ದೇವಸ್ಥಾನದ ಶ್ರೀ ವೈಕೆ ಕಾಂತಪ್ಪ ಪೂಜಾರ್ಲು ಬೊಕ್ಕ ಭಕ್ತ ವೃಂದದಗಳು ಮುತಾಲಿಕಿಡಿತ್ತರು. ಸುದ್ದಿಗೊಂಚಲಿಗೆ ಸ್ವಾಗತ. ಕಾಪಿಗಾಡು ಶ್ರೀ ಮಂತ್ರದೇವತೆ ಕೊರಗಜ್ಜ ಸಾನ್ನಿಧ್ಯಡ್ ನವರಾತ್ರಿ 7ನೇ ದಿನದ ವಿಶೇಷ ಪೂಜೆ ಶ್ರೀ ಮಂತ್ರಮೂರ್ತಿ ಅಪ್ಪನ ಸಾನ್ನಿಧ್ಯಡ್ ದರ್ಶನ ಸೇವೆ ಶನಿವಾರ ಕಾಂಡೆ ನಡೆತಂಡು. ಕಾಪಿಕಾಡ್ ಶ್ರೀ ಮಂತ್ರ ದೇವತೆ ಕೊರಗಜ್ಜ ಪರಿವಾರ ಸಾನ್ನಿಧ್ಯಡ್ ನವರಾತ್ರಿದ ವಿಶೇಷ ಪೂಜೆಲು ಕರಿ ಐತಾರ ಶುರುವಾದ ಶನಿವಾರ 7ನೇ ದಿನಟು ದುಂಬರಿದನು. ಶನಿವಾರ ಕಾಂಡೆ ಶ್ರೀಮತಿ ನಾಗವೇಣಿ ಜೀವನ್ ವಿಜಯಾನಂದ, ಶ್ರೀಮತಿ ಸುಚಿತ್ರಾ ಉಳ್ಳಾಲಬೈಲ್, ಉಷಾ ಸೋಮೇಶ್ವರ, ಶ್ರೀಮತಿ ಜಯಪ್ರಭಾ ಕುಂಪಲ, ಶರತ್ ಪೂಜಾರಿ ಉಳ್ಳಾಲಬೈಲ್, ಶೇಖರ್ ಪೂಜಾರಿ ಅಂಬ್ಲಮಗರು ಇಂಚಿತ್ತಿ ಪ್ರಮುಖರು ತುಡರ್ ಬೆಳಗಾದ 7ನೇ ದಿನದ ಭಜನಾ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. महाकाले नमो मंत्रमूर्त्याय नमो प्रगज्जाय नमो सबो नमो सर्वभय
ಮಧ್ಯಾಹ್ನ ಮುಟ್ಟ ಭಜನಾ ಸಂಕೀರ್ತನೆಯಾದ ಮಧ್ಯಾಹ್ನಡು ಮಹಾಪೂಜೆ ನಡೆತಲು. ಅಪ್ಪಿ ಶ್ರೀ ಮಂತ್ರ ದೇವತೆನ ಸಾನ್ನಿಧ್ಯಡು ದರ್ಶನ ಸೇವೆಲಾದ ಪ್ರಸಾದ ವಿತರಣೆ ಅನ್ನದಾನದ ಸೇವೆ ನಡೆತಲು. ಪವಿತ್ರ ಐತೆ ಅರ್ಥ ಉಂಟು ಅವೇ ಪ್ರಕಾರವಾದ ವಿಂಗಾರದ ತುಪ್ಪನ ಅಪ್ಪ ಸ್ವೀಕಾರ ಮಂತೊಂದಿರು ಸಂಪೂರ್ಣವಾದ ನನ್ನದ ದುಂಬುದ ಅರ್ನ ಆರೋಗ್ಯ ಐತ ಬಗ್ಗೆ ನಾತ್ ದೇವರು ಅರ್ನ ಆರೋಗ್ಯ ನೆಡ್ಡೆ ಮನ್ಪಾದ ಕುರಿತು ಸಕಲ ಕಷ್ಟಗಳ ಪರಿಹಾರ ಮಂತ ದುಂಬುದ ಜೀವನ ಗೋರಿಕೆ ಅಡೆ ತಡೆ ಇದ್ದೇನೆ ಅಪ್ಪ ಎಡ್ಡೆ ಮನ್ಪಾದ ಗುರಿಯರಿಗೆ ಮನ್ಪಾದ ಕುರಿತು ಅಪ್ಪಡೆ ಪ್ರಾರ್ಥನೆ. ಶ್ರೀ ಮಂತ್ರದೇವತೆ ಕೊರಗಜ್ಜ ಸಾನ್ನಿಧ್ಯದ ಪ್ರಧಾನ ಅರ್ಚಕರು ಪ್ರಶಾಂತ್ ಕಾಪಿಕಾಡ್ ಬೊಕ್ಕ ಇಲ್ಲದಕ್ಲು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಪ್ರಿಯ ವೀಕ್ಷಕ ಬಾಂಧವರೇ, ಇಡಗ ಪೊಸಕುರಲ್ದ ಇನಿತ ಸುದ್ದಿಗೊಂಚಲು ಮುಗಿತು ಅಂದಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಎಪ್ಪಲತ್ತು ಒಂದು ಪ್ಲೇ ಪೊಸಕುರಲ್ ಸುದ್ದಿಗೊಂಚಲು.